ಸ್ನೇಹಿತರೆ ನಮಸ್ಕಾರ. ಕ್ಲಿಯರ್ ಫೈ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಜೊತೆ ಆಲ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾವಿವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯ ಬಗೆಗಿನ ಕೆಲವೊಂದು ಮಾಹಿತಿಗಳನ್ನು ತಿಳಿಯೋಣ ಬನ್ನಿ. ಸಂವಿಧಾನದ 74ನೇ ವಿಧಿಯ ಪ್ರಕಾರ ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ವಿಧಿಯು ರಾಷ್ಟ್ರಪತಿಯವರಿಗೆ ನೆರವು ಮತ್ತು ಸಲಹೆ ನೀಡಲು ಪ್ರಧಾನಮಂತ್ರಿಯ ನಾಯಕತ್ವದಲ್ಲಿ ಮಂತ್ರಿಮಂಡಲ ಇರತಕ್ಕದ್ದೆಂದು ಸ್ಪಷ್ಟವಾಗಿ ಹೇಳುತ್ತದೆ. ಪ್ರಧಾನಮಂತ್ರಿಯು ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಾರೆ. ಪ್ರಧಾನಿಯು ಕೇಂದ್ರದ ಸಮಸ್ತ ಕಾರ್ಯನಿರ್ವಾಹಕ ಅಧಿಕಾರಗಳನ್ನು ರಾಷ್ಟ್ರಪತಿಯ ಹೆಸರಿನಲ್ಲಿ ಚಲಾಯಿಸುತ್ತಾರೆ. ಪ್ರಧಾನಿಯು ಸರ್ಕಾರದ ಮುಖ್ಯಸ್ಥರಾಗಿರುವುದರಿಂದ ರಾಷ್ಟ್ರಾಡಳಿತದ ಸಂಪೂರ್ಣ ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ. ಇನ್ನು ಪ್ರಧಾನಮಂತ್ರಿಯ ಆಯ್ಕೆ ಮತ್ತು ನೇಮಕಾತಿಗೆ ಸಂಬಂಧಿಸಿದಂತೆ ಸಂವಿಧಾನವು ಯಾವುದೇ ನಿರ್ದಿಷ್ಟ ನಿಯಮವನ್ನು ಒಳಗೊಂಡಿಲ್ಲ. ಸಂವಿಧಾನದ 75ನೇ ವಿಧಿಯು ಪ್ರಧಾನಮಂತ್ರಿ ರಾಷ್ಟ್ರಪತಿಯವರಿಂದ ನೇಮಿಸಲ್ಪಡಬೇಕು ಎಂಬುದಾಗಿ ಮಾತ್ರ ಹೇಳುತ್ತದೆ. ಆದರೆ ರಾಷ್ಟ್ರಪತಿಯವರು ತಮ್ಮ ಇಚ್ಛೆಯ ಮೇರೆಗೆ ಯಾರನ್ನೂ ಬೇಕಾದರೂ ಪ್ರಧಾನಿಯನ್ನಾಗಿ ನೇಮಕ ಮಾಡುವುದಿಲ್ಲ. ಸಂಸದೀಯ ವ್ಯವಸ್ಥೆಯ ಪ್ರಕಾರ ರಾಷ್ಟ್ರಪತಿಯವರು ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯಾಗಿ ನೇಮಿಸುತ್ತಾರೆ. ಒಂದು ವೇಳೆ ಯಾವುದೇ ಪಕ್ಷವು ಲೋಕಸಭೆಯಲ್ಲಿ ಸ್ಪಷ್ಟ ಬಹುಮತ ಪಡೆಯದೇ ಇದ್ದಾಗ ರಾಷ್ಟ್ರಪತಿಯವರು ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಪ್ರಧಾನಿಯನ್ನು ನೇಮಕ ಮಾಡುತ್ತಾರೆ. ಅಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ಅತ್ಯಂತ ದೊಡ್ಡ ಪಕ್ಷದ ನಾಯಕನನ್ನು ಅಥವಾ ಮೈತ್ರಿಕೂಟದ ನಾಯಕನನ್ನು ಪ್ರಧಾನಿಯನ್ನಾಗಿ ನೇಮಕ ಮಾಡಿ 1 ತಿಂಗಳೊಳಗೆ ಲೋಕಸಭೆಯಲ್ಲಿ ವಿಶ್ವಾಸಮತವನ್ನು ಸಾಬೀತುಪಡಿಸುವಂತೆ ಅವರನ್ನು ಕೇಳಿಕೊಳ್ಳಬಹುದು. ರಾಷ್ಟ್ರಪತಿಯವರು ಈ ರೀತಿಯ ವಿವೇಚನಾಧಿಕಾರವನ್ನು 1979ರಲ್ಲಿ ಪ್ರಥಮವಾಗಿ ಚಲಾಯಿಸಿದರು. 1979ರಲ್ಲಿ ಯಾವ ಪಕ್ಷವು ಲೋಕಸಭೆಯಲ್ಲಿ ಸ್ಪಷ್ಟ ಬಹುಮತ ಪಡೆಯಲಿಲ್ಲವಾದ್ದರಿಂದ ರಾಷ್ಟ್ರಪತಿಯವರಾದ ನೀಲಂ ಸಂಜೀವ ರೆಡ್ಡಿಯವರು ಮೈತ್ರಿಕೂಟದ ನಾಯಕರಾದ ಚರಣ್ ಸಿಂಗ್ರನ್ನು ಪ್ರಧಾನಿಯಾಗಿ ನೇಮಕ ಮಾಡಿದರು. ಸಂವಿಧಾನಾತ್ಮಕವಾಗಿ ಪ್ರಧಾನಮಂತ್ರಿಯು ಸಂಸತ್ತಿನ ಯಾವುದೇ ಸದನದ ಸದಸ್ಯನಾಗಿರಬಹುದು. ಅವರು ಲೋಕಸಭೆಯ ಸದಸ್ಯನಾಗಿರಬೇಕೆಂಬ ನಿಯಮವೇನೂ ಇಲ್ಲ. ಅವರು ರಾಜ್ಯಸಭೆಯ ಸದಸ್ಯರೂ ಆಗಿರಬಹುದು. ಭಾರತದ ಪ್ರಧಾನಿ ಲೋಕಸಭಾ ಸದಸ್ಯನಾಗಿರಬೇಕೆಂಬುದು ಸಂವಿಧಾನ ಎಲ್ಲಿಯೂ ಸ್ಪಷ್ಟಪಡಿಸಿಲ್ಲದಿದ್ದರೂ ಇವರು ಸರ್ಕಾರದ ಮುಖ್ಯಸ್ಥರಾದ್ದರಿಂದ ಜನರಿಂದ ನೇರವಾಗಿ ಚುನಾಯಿಸಲ್ಪಟ್ಟ ಲೋಕಸಭಾ ಸದಸ್ಯರಾಗಿದ್ದಾರೆ. ಪ್ರಧಾನಿಯ ಹುದ್ದೆ ಹೆಚ್ಚು ಪ್ರಜಾಸತ್ತಾತ್ಮಕವಾಗಿರುತ್ತದೆ. ದಕ್ಷ, ಅನುಭವಿ ಹಾಗೂ ನುರಿತ ನಾಯಕ ಲೋಕಸಭೆಯಲ್ಲಿ ದೊರೆಯದೇ ಇದ್ದು ರಾಜ್ಯಸಭೆಯಲ್ಲಿ ಅಂತಹ ನಾಯಕ ಇದ್ದರೆ ಅವನನ್ನು ಪ್ರಧಾನಿಯಾಗಿ ನೇಮಿಸುವುದು. ಉಚಿತ ಸಂಸತ್ತಿನ ಯಾವುದೇ ಸದನದ ಸದಸ್ಯನಲ್ಲದ ವ್ಯಕ್ತಿಯನ್ನು ಕೂಡ ರಾಷ್ಟ್ರಪತಿಯವರು 6 ತಿಂಗಳ ಕಾಲ ಪ್ರಧಾನಿಯನ್ನಾಗಿ ನೇಮಿಸಬಹುದು ಎಂಬುದಾಗಿ ಸುಪ್ರೀಂ ಕೋರ್ಟ್ 1997ರಲ್ಲಿ ಅಭಿಪ್ರಾಯಪಟ್ಟಿತು. ಆದರೆ ಹೀಗೆ ನೇಮಕಗೊಂಡ 6 ತಿಂಗಳ ಒಳಗೆ ಸಂಸತ್ತಿನ ಯಾವುದಾದರೂ ಸದನದ ಸದಸ್ಯನಾಗಬೇಕು. ಇಲ್ಲವಾದಲ್ಲಿ ಅವನು ಪ್ರಧಾನಿ ಪದವಿಯನ್ನು ಕಳೆದುಕೊಳ್ಳುತ್ತಾನೆ. ಪ್ರಧಾನಮಂತ್ರಿಯ ಅಧಿಕಾರಾವಧಿಯನ್ನು ನಿರ್ದಿಷ್ಟಪಡಿಸಲಾಗಿಲ್ಲ. ಪ್ರಧಾನಮಂತ್ರಿ ರಾಷ್ಟ್ರಾಧ್ಯಕ್ಷರ ಇಚ್ಛೆಯ ಪರ್ಯಂತ ಅಧಿಕಾರದಲ್ಲಿರುತ್ತಾರೆಂದು ಸಂವಿಧಾನ ಸ್ಪಷ್ಟಪಡಿಸುತ್ತದೆ. ಆದರೆ ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಬೇಕಾದರೂ ಪ್ರಧಾನಮಂತ್ರಿಯನ್ನು ವಜಾಗೊಳಿಸಬಹುದು ಎಂಬುದು ಇದರ ಅರ್ಥವಲ್ಲ. ವಾಸ್ತವಿಕವಾಗಿ ಲೋಕಸಭೆಯಲ್ಲಿ ಬಹುಮತವನ್ನು ಎಲ್ಲಿಯವರೆಗೆ ಹೊಂದಿರುತ್ತಾರೆಯೋ ಅಲ್ಲಿಯವರೆಗೆ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯನ್ನು ಅಧಿಕಾರದಿಂದ ವಜಾ ಮಾಡುವಂತಿಲ್ಲ. ಲೋಕಸಭೆಯ ವಿಶ್ವಾಸಮತವನ್ನು ಕಳೆದುಕೊಂಡರೆ ಪ್ರಧಾನಮಂತ್ರಿ ರಾಜೀನಾಮೆ ನೀಡಬೇಕಾಗುತ್ತದೆ. ಪ್ರಧಾನಮಂತ್ರಿಯ ಹುದ್ದೆ ಅತ್ಯಂತ ಮಹತ್ವದ್ದಾದ್ದರಿಂದಲೇ ಪ್ರಧಾನಿಯನ್ನು ಮಂತ್ರಿಮಂಡಲದ ಆರಂಭ ಮತ್ತು ಅಂತ್ಯ ಎಂದು ಕರೆಯುತ್ತಾರೆ. ಮಂತ್ರಿಮಂಡಲದ ರಚನೆ ಆರಂಭವಾಗುವುದೇ ಪ್ರಧಾನಿಯ ನೇಮಕದೊಂದಿಗೆ. ಪ್ರಧಾನಿಯು ಮಂತ್ರಿಮಂಡಲದ ಮುಖ್ಯಸ್ಥನಾದ್ದರಿಂದ ಅವರು ನಿಧನ ಹೊಂದಿದರೆ ಅಥವಾ ರಾಜೀನಾಮೆ ನೀಡಿದರೆ ಇತರೆ ಮಂತ್ರಿಗಳು ಕಾರ್ಯನಿರ್ವಹಿಸಲಾರರು. ಆದ್ದರಿಂದ ಪ್ರಧಾನಿ ರಾಜೀನಾಮೆ ನೀಡಿದರೆ ಅಥವಾ ನಿಧನ ಹೊಂದಿದರೆ ಮಂತ್ರಿಮಂಡಲವನ್ನು ವಿಸರ್ಜಿಸಲಾಗುತ್ತದೆ ಮತ್ತು ಒಂದು ರೀತಿಯ ಶೂನ್ಯ ಆವರಿಸಿಕೊಳ್ಳುತ್ತದೆ. ಆದರೆ ಇತರೆ ಯಾವುದೇ ಮಂತ್ರಿ ರಾಜೀನಾಮೆ ನೀಡಿದರೆ ಅಥವಾ ನಿಧನ ಹೊಂದಿದರೆ ಒಬ್ಬ ಮಂತ್ರಿಯ ಹುದ್ದೆ ತೆರವಾಗುತ್ತದೆ. ತೆರವಾದ ಹುದ್ದೆಯನ್ನು ಪ್ರಧಾನಿ ತುಂಬಬಹುದು ಅಥವಾ ಬಿಡಬಹುದು. ಪ್ರಧಾನಮಂತ್ರಿಯ ವೇತನ ಮತ್ತು ಭತ್ಯೆಯನ್ನು ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸುತ್ತದೆ. ಈಗ ಪ್ರಸ್ತುತ ಇವರ ವೇತನ 1,60,000 ರೂಗಳು. ಇದರೊಂದಿಗೆ ನಿವಾಸ, ಪ್ರಯಾಣ ಭತ್ಯೆ, ವೈದ್ಯಕೀಯ ಸೌಲಭ್ಯಗಳು, ಇತರೆ ಸೌಲಭ್ಯಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಇನ್ನು ಪ್ರಧಾನಮಂತ್ರಿಯ ಅಧಿಕಾರಗಳು ಮಂತ್ರಿಮಂಡಲದ ರಚನೆ, ಖಾತೆಗಳ ಹಂಚಿಕೆ, ಮಂತ್ರಿಮಂಡಲದ ಪುನರ್ರಚನೆ, ಸಚಿವ ಸಂಪುಟದ ನಾಯಕರುಗಳ ಆಯ್ಕೆ, ಲೋಕಸಭೆಯ ನಾಯಕರುಗಳ ಆಯ್ಕೆ, ಸರ್ಕಾರದ ನಾಯಕರುಗಳ ಆಯ್ಕೆ, ಲೋಕಸಭೆಯನ್ನು ವಿಸರ್ಜಿಸುವಂತೆ ಸಲಹೆ ನೀಡುವ ಅಧಿಕಾರ, ಪ್ರಧಾನ ಸಲಹೆಗಾರ ಅಂದರೆ ಚುನಾವಣಾ ಅಧಿಕಾರಿ, ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯ, ರಾಜ್ಯಪಾಲರು ಮುಂತಾದ ಉನ್ನತ ಸ್ಥಾನವನ್ನು ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಆಯ್ಕೆ ಮಾಡುತ್ತಾರೆ.
ಇನ್ನು ಇವರು ಸಂಪರ್ಕ ಸೇತುವೆ, ಅಂದರೆ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯ ಮೂಲಕ ತಮ್ಮ ಸಲಹೆ, ಸಂದೇಶ, ಸೂಚನೆಗಳನ್ನು ಮಂತ್ರಿಮಂಡಲಕ್ಕೆ ತಿಳಿಸಬಹುದು. ಇನ್ನು ಇತರೆ ಅಧಿಕಾರಗಳು ಅಂದರೆ ಪ್ರಧಾನಿಯು ತುರ್ತು ಸಂದರ್ಭಗಳಲ್ಲಿ ಬಿಕ್ಕಟ್ಟು ನಿವಾರಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ತಾಂತ್ರಿಕ ಹಾಗೂ ಇತರ ಕ್ಷೇತ್ರಗಳಲ್ಲಿ ರಾಷ್ಟ್ರವನ್ನು ಮುನ್ನಡೆಸುವುದು ಪ್ರಧಾನಿಯ ಜವಾಬ್ದಾರಿಯಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ವಿಶೇಷ ಮಾಹಿತಿ. ಇನ್ನೊಂದು ವಿಶೇಷ ಮಾಹಿತಿಯ ಜೊತೆ ಮತ್ತೆ ಭೇಟಿ ಮಾಡೋಣ. ಜೈ ಹಿಂದ್.